ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತಿಹಾಸ ಪ್ರಸಿದ್ಧ ದೇವಾಲಯಗಳು ಇದ್ದು ಸಾಕಷ್ಟು ಭಕ್ತರು ದೇಗುಲ ದರ್ಶನಕ್ಕೆ ದೇಶ ವಿದೇಶಗಳಿಂದ ಬರ್ತಾರೆ. ಕಳೆದ ಹಲವು ವರ್ಷಗಳಿಂದ ನಾವು ದೇವಸ್ಥಾನದ ಆಡಳಿತ ಮಂಡಳಿಗೆ ಮನವಿಯನ್ನು ಸಲ್ಲಿಸಿದ್ದು ಪ್ರತಿ ದೇವಸ್ಥಾನದಲ್ಲೂ ವಸ್ತ್ರ ಸಂಹಿತೆ ತರಬೇಕೆಂದು ಮನವಿಯನ್ನು ಮಾಡಿದ್ದೇವೆ. ಅಲ್ಲಿ ಭಗವಂತನ ದರ್ಶನ ಆಗಬೇಕು, ಪ್ರಾರ್ಥನೆ ಆಗಬೇಕು, ಶ್ರದ್ಧೆಯಿಂದ ಇರಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡುವವರು ಹಾಕುವ ಉಡುಗೆ ತೊಡುಗೆ ನಮ್ಮ ಸಂಪ್ರದಾಯದಂತೆ ಇರುವುದಿಲ್ಲ. ಇದಕ್ಕೆ ನಾವು ವಿಶ್ವ ಹಿಂದೂ ಪರಿಷತ್ ಮೂಲಕ ಧಾರ್ಮಿಕ ಪರಿಷತ್ಗೆ ಆಗ್ರಹ ಮಾಡಿ ವಸ್ತ್ರ ಸಮಿತಿಯ ಆದೇಶವನ್ನು ಹೊರಡಿಸಬೇಕು ಎಂದು ಮನವಿಯನ್ನ ಮಾಡಿದ್ದೇನೆ ಎಂದು ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ ಪಂಪ್ವೆಲ್ ಒತ್ತಾಯಿಸಿದ್ದಾರೆ. ನಾವು ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಕಳು ಇರ್ಬೋದು, ಬರಬೇಕಾದ್ರೆ ದೇವಸ್ಥಾನದ ಒಳಗಡೆ ಬರಬೇಕಾದ್ರೆ ಅರ್ಧರ್ಧ ಇವತ್ತು ಚಡ್ಡಿಗಳನ್ನು ಹಾಕ್ಕೊಂಡು ಆ ರೀತಿಯ ಡ್ರೆಸ್ಗಳನ್ನು ಹಾಕ್ಕೊಂಡು ಇವತ್ತು ಬರ್ತಾ ಇದ್ದಾರೆ. ಹಾಗಾಗಿ ಆ ರೀತಿಯ ಬಟ್ಟೆಗಳನ್ನು ಹಾಕ್ಕೊಂಡು ದೇವಸ್ಥಾನಕ್ಕೆ ಬರುವುದು ಎಷ್ಟು ಸರಿಯಲ್ಲ. ಇವತ್ತು ನಮ್ಮಲ್ಲಿ ಸಂಪ್ರದಾಯ ಇದೆ, ಹೆಣ್ಮಕ್ಕಳು ಬರಬೇಕಾದ್ರೆ ಸೀರೆ ಉಟ್ಕೊಂಡು ಅಥವಾ ಒಂದು ಸಂಪ್ರದಾಯಸ್ಥರಾಗಿ ಬರಬೇಕು. ಅದೇ ರೀತಿ ಗಂಡು ಮಕ್ಕಳು ಬರಬೇಕಾದ್ರೆ ಒಂದು ರೀತಿಯಲ್ಲಿ ನಾವು ಪಂಚೆ ಉಟ್ಕೊಂಡು ಆ ರೀತಿಯಲ್ಲಿ ಬರುವಂಥ ಒಂದು ಸಂಸ್ಕೃತಿ ನಮ್ಮದು. ಇವತ್ತು ಕೇರಳದಂಥ ರಾಜ್ಯದಲ್ಲಿ ಇವತ್ತು ಆ ದೇವಸ್ಥಾನದಲ್ಲಿ ಹೊರಗಡೆ ಹಾಕ್ತಾ ಇರ್ತಾರೆ. ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಗಂಡಸರು ಬರಬೇಕಾದ್ರೆ ಪಂಚೆ ಉಟ್ಕೊಂಡು ಬರಬೇಕು, ಹೆಣ್ಮಕ್ಳು ಉಟ್ಕೊಂಡು ಬರಬೇಕಾದ್ರೆ ಸಾರಿ ಉಟ್ಕೊಂಡು ಬರಬೇಕು ಅಂತೇಳಿ ಇವತ್ತು ಕೇರಳದಲ್ಲಿ ಆ ಪದ್ಧತಿ ಇದೆ. ಅಂಥದ್ದೇ ಒಂದು ಪದ್ಧತಿಯನ್ನು ಇವತ್ತು ಕರ್ನಾಟಕದಲ್ಲಿ ಕೂಡ ತರಬೇಕು ಎಂಬುದು ನಮ್ಮ ಇದು ಮನವಿ ಇದೆ. ಹಾಗಾಗಿ ಇದನ್ನು ನಮ್ಮ ಮನವಿಗೆ ಮನ್ನಣೆ ಕೊಟ್ಟು ತಕ್ಷಣ ಧಾರ್ಮಿಕ ಪರಿಷತ್ ಆದೇಶ ಹೊರಡಿಸಬೇಕು ಎಂದು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ.